ದಿವಂಗತ ಬಿ ಹರಿಶ್ಚಂದ್ರ ಆಚಾರ್ಯರ 109ನೇ ಜನ್ಮದಿನೋತ್ಸವದ ಪ್ರಯುಕ್ತ ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ 2022ನೇ ಸಾಲಿನ ಬಿ ಹರಿಶ್ಚಂದ್ರ ಆಚಾರ್ಯ ಸ್ಮಾರಕ ಪ್ರಶಸ್ತಿಯನ್ನು ಮೇ 21ರಂದು ನೀಡಲಾಗುವುದೆಂದು ಬಿ ಹರಿಶ್ಚಂದ್ರ ಆಚಾರ್ಯ ಮೆಮೋರಿಯಲ್ ಟ್ರಸ್ಟ್ನ ಕಾರ್ಯದರ್ಶಿ ಡಾಕ್ಟರ್ ಎಸ್.ಪಿ. ಗುರುದಾಸ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. 2022ನೇ ಸಾಲಿನ ಬಿ ಹರಿಶ್ಚಂದ್ರ ಆಚಾರ್ಯ ಸ್ಮಾರಕ ಪ್ರಶಸ್ತಿಯನ್ನು ಸಾಂಪ್ರದಾಯಿಕ ಶಿಲ್ಪಶಾಸ್ತ್ರಕ್ಕೆ ಅಪಾರ ಕೊಡುಗೆಯನ್ನು ನೀಡುತ್ತಿರುವ ಶ್ರೇಷ್ಠ ವಿದ್ವಾಂಸರು, ಸಾಹಿತಿಗಳು ಹಾಗೂ ಸಂಶೋಧಕರು ಆದ ಡಾಕ್ಟರ್ ಜಿ ಜ್ಞಾನಾನಂದ ಅವರಿಗೆ ನೀಡಲಾಗುವುದು. ಈ ಕಾರ್ಯಕ್ರಮವನ್ನು ಮೇ 21ರಂದು ಮಂಗಳೂರಿನ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಿ ಹರಿಶ್ಚಂದ್ರ ಆಚಾರ್ಯರ ಜನ್ಮಶತಮಾನೋತ್ಸವ ವರ್ಷ 2012 ಆವಾಗ ಪ್ರಾರಂಭವಾದಂಥ ಈ ನಮ್ಮ ಟ್ರಸ್ಟ್ ಅನೇಕ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ನಡೆಸ್ತಾ ಬಂದಿದೆ. ಇದೀಗ ನಮ್ಮ ಈ ಟ್ರಸ್ಟ್ ದಶಮಾನೋತ್ಸವದ ಆಚರಣೆಯ ಸಂಭ್ರಮದಲ್ಲಿದೆ. ಈ ವರ್ಷದಲ್ಲಿ ನಾವು ಅನೇಕ ಸಮಾಜಮುಖಿಯಾದಂಥ ಕಾರ್ಯಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಈಗ ನಾಡ್ದು ಮೇ 21ರಂದು ಬಿ ಹರಿಶ್ಚಂದ್ರ ಆಚಾರ್ಯರ ಜನ್ಮದಿನದಂದು ಅವರ 109ನೇ ಜನ್ಮದಿನೋತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಅಂಗವಾಗಿ ಬಿ ಹರಿಶ್ಚಂದ್ರಾಚಾರ್ಯ ಸ್ಮಾರಕ ಪ್ರಶಸ್ತಿ 2022 ಇದನ್ನು ಖ್ಯಾತ ಸಾಹಿತಿಗಳು, ಸಂಶೋಧಕರು ಹಾಗೂ ಶಿಲ್ಪರ್ಷಿಗಳು, ಶಿಲ್ಪದಲ್ಲಿ ವಿಶೇಷವಾದಂಥ ಜ್ಞಾನ ಹಾಗೂ ಸಾಧನೆಯನ್ನು ಕೈದಂಥ ಡಾಕ್ಟರ್ ಜಿ ಜ್ಞಾನಾನಂದರಿಗೆ ಈ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೇವೆ. ಈ ಕಾರ್ಯಕ್ರಮ 21ರಂದು ಶನಿವಾರ ಮಧ್ಯಾಹ್ನ 2:00ಗೆ ಕಾಳಿಕಾಂಬಾ ಶ್ರೀ ಕಾಳಿಕಾಂಬಾ ವಿನಾಯಕ ದೇವಸ್ಥಾನ ಮಂಗಳೂರು ಇದರ ಆವರಣದಲ್ಲಿ ಪ್ರಾರಂಭಗೊಳ್ಳಲಿಕ್ಕಿದೆ. ಆ ಸಂದರ್ಭದಲ್ಲಿ ಬಿ ಹರಿಶ್ಚಂದ್ರ ಆಚಾರ್ಯರ ಕೃತಿಗಳ ಗಾಯನ ಜಗದೀಶ್ ಶಿವಪುರ ಅವರಿಂದ, ಹಾಗೆಯೇ ಆ ಬಳಿಕ ಡಾಕ್ಟರ್ ಜಿ ಜ್ಞಾನಾನಂದರ ಕೃತಿಗಳ ಬಗ್ಗೆ ಅವರ ಕೊಡುಗೆ ಭಾರತೀಯ ಸನಾತನ ಸಂಸ್ಕೃತಿಗೆ ಈ ವಿಷಯವಾಗಿ ಒಂದು ವಿಚಾರಗೋಷ್ಠಿಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಪಿ ಶಿವರಾಮ್ ಆಚಾರ್ ಕಂಕನಾಡಿ, ಉಪಾಧ್ಯಕ್ಷರಾದ ಎಸ್.ವಿ. ಆಚಾರ್ ಮಂಗಳೂರು, ಕೋಶಾಧಿಕಾರಿ ಬಿಎಚ್ ಯೋಗೀಶ್ ಆಚಾರ್ ಉರ್ವಾ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.